ಪುಣ್ಯದ ಶೆಟ್ರೆ, ನೀವು ಭಯಂಕರ ಮರ್ರೆ. ಮಲಗಿದ್ದ ಇಂಡಸ್ಟ್ರಿಯನ್ನು ಬಡಿದು ಎಬ್ಬಿಸಿದ್ರಲ್ಲ, ನಿಮ್ಮ ಪಿಕ್ಚರ್ ಅಂತೂ ಸೂಪರ್. ಹೀಗಂತ ಮೊನ್ನೆ ಪ್ರೇಕ್ಷಕರೊಬ್ಬರು ರೂಪೇಶ್ ಶೆಟ್ರನ್ನು ಹಾಡಿ ಹೊಗಳಿದ ರೀತಿ. ಯಸ್, ಗಿರ್ಗಿಟ್ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿದ್ದು ಮಾತ್ರವಲ್ಲದೆ ತುಳು ಇಂಡಸ್ಟ್ರಿ ಇದೆ ಎನ್ನುವುದನ್ನು ಪ್ರಪಂಚದಾದ್ಯಂತ ಪಸರಿಸಿದ ಚಿತ್ರ. ಈ ಹಿಂದೆ ಕೇವಲ ತುಳುನಾಡು, ಕೊಡವನಾಡು, ಮಲೆನಾಡು, ಬೆಂಗಳೂರು, ಮುಂಬೈ, ಅರಬ್ ರಾಷ್ಟ್ರಗಳಲ್ಲಿ ಸಿನಿಮಾ ತೆರೆ ಕಂಡು ಯಶಸ್ವಿಯಾಗಿದ್ದವು. ಹಾಗೆ ಬೆರಳೆಣಿಕೆಯ ಚಿತ್ರಗಳು ಸಾಗರದಾಚೆಗಿನ ರಾಷ್ಟ್ರಗಳ ಪರದೆಯಲ್ಲಿ ಒಂದೆರಡು ಶೋ ಸ್ಕ್ರೀನಿಂಗ್ ಆಗಿದ್ದವು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಾದ್ಯಂತ ರೆಗ್ಯುಲರ್ ಶೋಗಳ ಮೂಲಕ ನಾವೇನು ಯಾರಿಗೆ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಗಿರ್ಗಿಟ್. ಈಗಾಗಲೇ ದುಬೈನಲ್ಲಿ 50ನೇ ದಿನಗಳನ್ನು ಪೂರೈಸಿದ ಕರ್ನಾಟಕದ ಮೊಟ್ಟ ಮೊದಲ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಯುಳ್ಳ ಗಿರ್ಗಿಟ್ ಇತ್ತೀಚೆಗೆ ಒಮನ್ನಲ್ಲಿ 75ನೇ ದಿನಗಳ ಸಂಭ್ರಮಾಚರಣೆಯನ್ನು ಆಚರಿಸಿತು. ಹಾಗೆ ಅಮೆರಿಕ, ಇಂಗ್ಲೆಂಡ್, ಬೆಹರೇನ್, ಇಸ್ರೇಲ್ ಸೇರಿದಂತೆ ಪ್ರಪಂಚದ ನಾನಾ ಕಡೆಗಳಲ್ಲಿ ಗಿರ್ಗಿಟ್ ಭರ್ಜರಿಯಾಗಿ ಪ್ರದರ್ಶನ ಕಂಡಿದೆ. ಹಾಗೆ ಬಿಡುಗಡೆಯಾದ ಪ್ರತಿ ದೇಶದಲ್ಲೂ ಅತಿ ಹೆಚ್ಚು ಶೋ ಪಡೆದ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಗಿರ್ಗಿಟ್ ಪಾತ್ರವಾಗಿದೆ. ಭಾರತದ ಗೋವಾ, ನೈಜೀರಿಯಾ ದೇಶದಲ್ಲಿ ತೆರೆ ಕಂಡ ಮೊಟ್ಟ ಮೊದಲ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಗಿರ್ಗಿಟ್ ಪಾತ್ರವಾಗಿದ್ದು, ಇದೀಗ ಮೊಟ್ಟ ಮೊದಲ ಬಾರಿಗೆ ಸಿಂಗಾಪುರದಲ್ಲಿ ತೆರೆ ಕಂಡ ತುಳು ಚಿತ್ರ ಅನ್ನೋ ಪಟ್ಟಕ್ಕೇರುತ್ತಿದೆ ಗಿರ್ಗಿಟ್. ಹೌದು, ಇಂದು ಸಿಂಗಾಪುರದ ಕಾರ್ನಿವಲ್ ಸಿನಿಮಾದಲ್ಲಿ ಸಂಜೆ 6 ಗಂಟೆಗೆ ಗಿರ್ಗಿಟ್ ಪ್ರದರ್ಶನ ಕಂಡಿದೆ. ಸಿಂಗಾಪುರದಲ್ಲಿ ತೆರೆ ಕಂಡ ಮೊಟ್ಟ ಮೊದಲ ತುಳು ಚಿತ್ರವನ್ನು ತುಳು ಪ್ರೇಕ್ಷಕರು ಅಪ್ಪಿ ಮುದ್ದಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದಿಷ್ಟು ತುಳುವೇತರರು ಗಿರ್ಗಿಟ್ ಚಿತ್ರವನ್ನು ವೀಕ್ಷಿಸಲು ಚಿತ್ರಮಂದಿರಕ್ಕೆ ಆಗಮಿಸಿದ್ದು ವಿಶೇಷವಾಗಿತ್ತು. ಅದೇನೇ ಇರಲಿ, ತುಳು ಸಿನಿಮಾದ ಜೊತೆಗೆ ತುಳು ಭಾಷೆಯನ್ನು ಪ್ರಪಂಚದಾದ್ಯಂತ ಪಸರಿಸ್ತಾ ಇರೋ ಹೆಮ್ಮೆಯ ಗಿರ್ಗಿಟ್ ಚಿತ್ರಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.